ಸರ್ಕಾರವು ಜಾರಿಗೆ ತರಲಿರುವ ಎನ್ಪಿಆರ್ ಕೈಬಿಡುವಂತೆ ಒತ್ತಾಯಿಸಿ ನಾವು ಭಾರತೀಯರು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಉಪವಾಸ ಧರಣಿ ನಡೆಯಿತು. ಭಾರತ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ನಡೆದ ದಂಡಿ ಸತ್ಯಾಗ್ರಹದ 90ನೇ ವರ್ಷಾಚರಣೆಯ ದಿನವಾದ ಇಂದು ನಗರದ ಮಿನಿ ವಿಧಾನಸೌಧದ ಮುಂಭಾಗ ಧರಣಿಯಲ್ಲಿ ನೂರಾರು ಮಂದಿ ಭಾಗವಹಿಸಿದರು. ಸತ್ಯಾಗ್ರಹದಲ್ಲಿ ಮಾತನಾಡಿದ ಶಾಂತಿ ಪ್ರತಿಷ್ಠಾನದ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಕುರ್ಮಿ ಅವರು, ಮಹಾತ್ಮ ಗಾಂಧೀಜಿಯಿಂದಲೇ ಸತ್ಯಾಗ್ರಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ. ಸತ್ಯಾಗ್ರಹದಿಂದಲೇ ಗಾಂಧೀಜಿ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಎನ್ಪಿಆರ್ ಸಿಎಎ ಕಾಯ್ದೆಗಳನ್ನು ನಿರಾಕರಿಸಲು ಸತ್ಯಾಗ್ರಹ ಫಲಪ್ರದವಾಗಲಿದೆ ಎಂದರು. ಈ ಸಂದರ್ಭ ಮಾಜಿ ಶಾಸಕ ಜಿಆರ್ ಲೋಬೋ, ಮಾಜಿ ಮೇಯರ್ ಅಶ್ರಫ್ ಕೆ, ನಜೀರ್ ಉಲ್ಲಾಲಾ, ರಫೀವುದ್ದೀನ್ ಕುದ್ರೋಳಿ, ವಿದ್ಯಾ ದಿನಕರ್, ಎನ್ ನಂದಗೋಪಾಲ್, ಅಮೀರ್ ತುಂಬೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಮುಖ ಕಾರಣಗಳೇನೆಂದರೆ ದೇಶಾದ್ಯಂತ ನಡೆಯುವಂಥ ಈ ಒಂದು ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ಕಾನೂನು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿ ಏರಿಯಾದಲ್ಲೂ ಕೂಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಅದು ಆಗ್ತಾ ಇದೆ ಒಂದು ಕಡೆಯಲ್ಲಿ ನಾವು ಹೊಸ ರೀತಿಯಲ್ಲಿ ಒಂದು ಜನರಿಗೆ ಮನೆ ಮುಟ್ಟಿಸುವಂಥ ಕೆಲಸ ಕೂಡ ಈ ವಿ ದ ಪೀಪಲ್ ಆಫ್ ದ ಇಂಡಿಯಾದ ಅಂಡರ್ನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇವತ್ತು ಅದನ್ನು ಪ್ರಾರಂಭ ಈ ಒಂದು ಉಪವಾಸ ಸತ್ಯಾಗ್ರಹದ ಮೂಲಕ ಮುಂದಿನ ಹೆಜ್ಜೆಯು ಕೂಡ ನಾವು ಇಡಲಿಕ್ಕಿದ್ದೇವೆ. ಇದರ ವತಿಯಿಂದ 22 ತಾರೀಕಿಗೆ ಬೆಂಗಳೂರಿನಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ಕೂಡ ಅಲ್ಲಿ ಆಗ್ತಾ ಇದೆ. ಅದು ರಾಷ್ಟ್ರ ಮಟ್ಟದ ನಾಯಕರುಗಳು ಅಲ್ಲಿಗೆ ಭಾಗವಹಿಸ್ತಾರೆ. ಅದರ ನಂತರ ಹಂತವಾಗಿ ಒಂದೊಂದು ಹೆಜ್ಜೆಯನ್ನು ನಾವು ಮುಂದೆ ಇಡ್ತಾ ಇದ್ದೇವೆ. ಯಾವತ್ತೂ ಕೂಡ ನಾವು ಈ ಒಂದು ಎನ್ಪಿಆರ್ಗೆ ಅದು ಖಂಡಿತವಾಗಿ ನಾವು ಈ ದೇಶದಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತು ಮನೆಗೆ ಬಂದಂಥ ಜನಜಾಗೃತಿ ಅಭಿಯಾನಕ್ಕೆ ಯಾರು ಮನೆಗೆ ಬರ್ತಾರೆ ಏಪ್ರಿಲ್ 15 ತನಕ